ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ರಂಗಸ್ಪಂದನ ರಿಜಿಸ್ಟ್ರಾರ್ ನೇತೃತ್ವದಲ್ಲಿ ನಗರದ ಮಣ್ಣಕುಟ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ಮುಂಗಾರು ರಂಗ ಸುಗ್ಗಿ ಕಾರ್ಯಕ್ರಮ ಜರುಗಿತು. ಮಂಗಳೂರಿನ ಮಣ್ಣಕುಟ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ರಂಗಸ್ಪಂದನ ರಿಜಿಸ್ಟ್ರಾರ್ ನೇತೃತ್ವದಲ್ಲಿ ಮುಂಗಾರು ರಂಗ ಸುಗ್ಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಎಸ್ಎಲ್ ಶೇಟ್ ಜ್ಯುವೆಲ್ಲರ್ಸ್ ಅಂಡ್ ಡೈಮಂಡ್ ಹೌಸ್ ಆಡಳಿತ ಪಾಲುದಾರರಾದ ಪದ್ಮಾ ಆರ್ ಶೇಟ್ ಉದ್ಘಾಟಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಹಿಂದೂ ಮೈಸೂರು ಸಭಾ ಅಧ್ಯಕ್ಷ ಎಂ ಸುರೇಶ್ ಚಂದ್ರ ಶೆಟ್ಟಿ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡು ಶಾಲೆಗೆ ಹೆಸರು ಬರುವಂತಹ ಕೆಲಸವನ್ನ ಮಾಡಬೇಕೆಂದರು. ಡಿಸಿಪ್ಲಿನ್ ಮಕ್ಕಳಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಅಥವಾ ಸ್ಪೋರ್ಟ್ಸ್ ನಲ್ಲಿ ಸಹ ನಮ್ಮ ಮಕ್ಕಳು ನಂಬರ್ 1 ಆಗಿ ಬಿಟ್ಟಿದ್ದಾರೆ. ಮೊನ್ನೆ ಶಾಲೆ ಕಬಡ್ಡಿಯಲ್ಲಿ ನಂಬರ್ 1 ಪ್ಲೇಸ್ ಕಟ್ಟಿದ್ದಾರೆ. ನಮ್ಮ ಶಾಲೆಯಲ್ಲಿ ಕೀರ್ತಿ ಅಂತ ಹೇಳ್ಬೋದು. ಇದು ಫಸ್ಟ್ ಪ್ಲೇಸ್ ಬಂದ್ರು. ಇದು ನಮ್ಮ ಶಾಲೆಯ ಅಡ್ಮಿನಿಸ್ಟ್ರೇಟರ್ಸ್ ಮತ್ತು ಟೀಚರ್ಸ್ ನವರಿಗೆ ಸಿಕ್ಕಿದಂತ ಗೌರವ ಅಂತ ಹೇಳಲು ಇಚ್ಛೆ ಪಡ್ತೇನೆ. ಇನ್ನು ಮುಂದಕ್ಕೆ ಸಹ ನಮ್ಮ ಶಾಲೆಯ ಮಕ್ಕಳು ಕಲಿತು ದೊಡ್ಡವರಾಗಿ ಒಳ್ಳೆಯದಾಗಿ ವಿದ್ಯಾಭ್ಯಾಸವನ್ನು ಪಡೆದು ನಮ್ಮ ಶಾಲೆಗೆ ಇನ್ನು ಮುಂದಕ್ಕೂ ನೀವು ಕೀರ್ತಿ ತಂದು ನಮ್ಮ ಶಾಲೆ ನೆನಪನ್ನು ಇಟ್ಟುಕೊಳ್ಳಿ ಅಂತ ನಿಮ್ಮ ಹತ್ರ ಹೇಳಿಕೊಳ್ಳುತ್ತಾ, ರಂಗಸ್ಪಂದನ ರಿಜಿಸ್ಟ್ರಾರ್ ಸಂಚಾಲಕರಾದ ವಿಜಿ ಪಾಲ್ ಅವರು ಗಣ್ಯರನ್ನ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣ ಕೈದರು. ಕಲಾವಿದರು ಏನು ಮಾಡ್ಬೋದು, ಆ ಶಾಲೆಗಳಿಗೆ ಹೋಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಬೇಕು. ಮಾಡಿ ಈ ಶಾಲೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಆಗ್ತದೆ. ಇದನ್ನು ನೀವು ಸರ್ಕಾರ ಉಳಿಸಬೇಕು. ಈ ಇನ್ವಿಟೇಷನ್ ಕರ್ನಾಟಕದ ಬೇರೆ ಬೇರೆ ಮಂತ್ರಿಗಳಿಗೆ, ಬೇರೆ ಬೇರೆ ಇಲಾಖೆಗಳಿಗೆ ಹೋಗಿದೆ. ಅವರು ನೋಡಬೇಕು, ಮುಖಪುಟ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ಆಗ್ತದೆ. ನಾವು ಅಲ್ಲಿ ಹೋಗಿ ಮಾಡ್ತೇವೆ. ಕಲಾವಿದರ ಒಂದು ಕರ್ತವ್ಯ ಹೌದು. ಆ ದೃಷ್ಟಿಯಿಂದ ಸರ್ಕಾರಿ ಶಾಲೆಯಲ್ಲಿ ಮಾಡ್ತೇವೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಂದ ನೃತ್ಯ ರೂಪಕ ಗಮನ ಸೆಳೆದವು. ಖ್ಯಾತ ಸಂಗೀತ ನಿರ್ದೇಶಕ ಮುರಳೀಧರ್ ಕಾಮತ್ ಮತ್ತು ಮಂಜುಳಾ ಶೆಟ್ಟಿ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಕೋಶಾಧಿಕಾರಿ ಧನಂಜಯ್ ಪುತ್ರನ್ ಬೆಂಗ್ರೆ, ಸಂಘಟನಾ ಕಾರ್ಯದರ್ಶಿ ಸುರೇಶ್ ಬಾಬು, ಹಳೆಯ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಶೆಟ್ಟಿ, ಶಾಲಾ ಎಸ್ಡಿಎಂಸಿ ಸಬೀನಾ ಬಾನು, ತುಳುಕೂಟದ ದೇವಿ ಶೆಟ್ಟಿ, ಶಾಲಾ ಪ್ರಭಾರ ಮುಖ್ಯೋಪಾಧ್ಯಾಯಿನಿ ಮೀರಾ ಎಂವಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.